ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವೊಂದು ಬಸಳೆ ಮತ್ತು ಏಡಿಕಾಯಿ ಹಾಕಿ ಒಂದು ಪದಾರ್ಥವನ್ನು ಮಾಡುವ. ಅದು ಸ್ವಲ್ಪ ಏಡಿಕಾಯಿ ಸಿಕ್ಕಿದೆ ನಮಗೆ, ಮತ್ತು ಬಸಳೆಯೊಟ್ಟಿಗೆ ಏಡಿಕಾಯಿ ಸ್ವಲ್ಪ ಉಷ್ಣ ಆಗಿರೋದ್ರಿಂದ ಬಸಳೆಯೊಟ್ಟಿಗೆ ಸ್ವಲ್ಪ ತಂಪು ಆ್ಯಡ್ ಆಗೋದಿದ್ರೆ ಒಳ್ಳೆ ಆಗುತ್ತೆ. ಅದು ನಾವು ಯಾವ ರೀತಿ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು. ಇಲ್ಲಿ ನಾವು 2 ಚಮಚ ಕೊತ್ತಂಬರಿ ತಗೊಂಡಿದ್ದೇವೆ, ಮತ್ತು 1 ಚಮಚದಷ್ಟು ಕಾಳುಮೆಣಸು ತಗೊಂಡಿದ್ದೇವೆ, 1 ಚಮಚ ಜೀರಿಗೆ ಇದೆ, ಒಂದು ಅರ್ಧ ಚಮಚದಷ್ಟು ಅರಿಶಿನ ಹುಡಿ ಇದೆ, 1 ಈರುಳ್ಳಿ ಇದೆ, 1 ಈರುಳ್ಳಿಯನ್ನು ಸ್ಲೈಸ್ ಮಾಡಿಟ್ಟಿದ್ದೇವೆ. ಅದೇ ರೀತಿ ಸ್ವಲ್ಪ ಹುಣಸೆ ಹುಳಿ, ಮತ್ತೊಂದು ಸ್ವಲ್ಪ ಮೆಂತೆ, ಒಂದು ಸ್ವಲ್ಪ ಸಾಸಿವೆ ಇದೆ, ಮತ್ತೊಂದು 5 ಮೆಣಸು ಇದೆ, ಬ್ಯಾಡಿಗೆ ಮೆಣಸು 5 ಮಾತ್ರ ಯೂಸ್ ಮಾಡ್ಕೊಂಡಿದ್ದೇವೆ. 5 ಮಾತ್ರ ಯೂಸ್ ಮಾಡ್ಕೊಂಡಿದ್ದೇವೆ, ಯಾಕಂದರೆ ಬ್ಯಾಡಿಗೆ ಮೆಣಸು ಅಷ್ಟಾಗಿ ಬೇಕಾಗಿರೋದಿಲ್ಲ. ಇಲ್ಲಿ ಸ್ವಲ್ಪ ಖಾರ ಕಡಿಮೆ ಆಗೋದ್ರಿಂದ 5 ಮೆಣಸು ಮಾತ್ರ ಸಾಕು. ಒಂದು 7 ಎಸಳು ಬೆಳ್ಳುಳ್ಳಿ ಇದೆ, ಬೆಳ್ಳುಳ್ಳಿ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಅದೇ ರೀತಿ 1 ಇಡೀ ತೆಂಗಿನಕಾಯಿ ತಗೊಂಡಿದ್ದೇವೆ. 1 ಇಡೀ ತೆಂಗಿನಕಾಯಿ ಇಲ್ಲಿ ಬೇಕಾಗುತ್ತೆ, ಯಾಕಂದರೆ ಬಸಳೆ ಪದಾರ್ಥ ಮಾಡೋದು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಯೂಸ್ ಆಗುತ್ತೆ ಅದರಲ್ಲಿ. ಹಾಗಾಗಿ 1 ಇಡೀ ತೆಂಗಿನಕಾಯಿ ಇದೆ ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ನೋಡ್ಬೋದು ಏಡಿ ತಗೊಂಡಿದ್ದೇವೆ. ಏಡಿ ಒಂದು 5-6 ಏಡಿ ಇದೆ. ನಾವು ಇಲ್ಲಿ ತುಳು ಭಾಷೆಯಲ್ಲಿ ಜಂಜಿ ಅಂತ ಹೇಳ್ತೇವೆ ಅದಕ್ಕೆ. ಒಂದು 5-6 ಏಡಿ ಇದೆ ಇದರಲ್ಲಿ. ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಲ್ಲಿ ಇಟ್ಟಿದ್ದೇವೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಂತರ ಬಸಳೆ ಯೂಸ್ ಮಾಡ್ಕೊಂಡಿದ್ದೇವೆ. ಬಸಳೆ ಎಲೆ ಮಾತ್ರ ಯೂಸ್ ಮಾಡುವಂಥದ್ದು. ಇಲ್ಲಿ ಚೆನ್ನಾಗಿ ಹೆಚ್ಚಿ ತೊಳೆದು ಒಳ್ಳೆ ಮಾಡಿ ಇಟ್ಟಿದ್ದೇವೆ ಇಲ್ಲಿ, ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ಒಂದು ಇಡೀ ಟೊಮೆಟೊ ಇದೆ, ಮೀಡಿಯಂ ಗಾತ್ರದ್ದು. ಟೊಮೆಟೊ ಯಾಕೆ ಹಾಕಿದ್ದೇವೆ ಅಂತಂದರೆ ಸ್ವಲ್ಪ ಫ್ಲೇವರಿಗೋಸ್ಕರ, ಯಾಕಂದರೆ ಹುಣಸೆ ಹುಳಿ ಆಲ್ರೆಡಿ ಹಾಕಿದ್ದೇವೆ, ಆದರೂ ಒಂದು ಟೊಮೆಟೊನ ಯೂಸ್ ಮಾಡಿದ್ದೇವೆ. ಟೊಮೆಟೊ ಕೇವಲ ಫ್ಲೇವರಿಗೋಸ್ಕರ ಯೂಸ್ ಮಾಡುವಂಥದ್ದು. ಟೊಮೆಟೊ ಹಾಕಿದರೆ, ಯಾಕಂದರೆ ಬಸಳೆ ಹಾಕೋದ್ರಿಂದ ಸ್ವಲ್ಪ ಟೊಮೆಟೊ ಹಾಕಿದರೆ ಒಂದು ಸ್ವಲ್ಪ ಪದಾರ್ಥ ಸ್ವಲ್ಪ ಫ್ಲೇವರ್ ಒಳ್ಳೆಯದಾಗತ್ತೆ ಅಂತೇಳಿ ಯೂಸ್ ಮಾಡಿದ್ದು. ಓಕೆ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈಗ ನಾವು ಮಸಾಲೆ ತಗೊಂಡಿರುವಂಥದ್ದೆಲ್ಲ ಫ್ರೈ ಮಾಡಲಿಕ್ಕಿದೆ. ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೇವೆ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಲಿಕ್ಕಿದೆ. ಮೊದಲದಾಗಿ ಮೆಣಸು ಹುರಿಯುವಲ್ಲಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಹುರಿಯುವಂಥದ್ದು. ಅದೇ ರೀತಿ ಕೊತ್ತಂಬರಿಯನ್ನು ಹಾಕುವ. ಕೊತ್ತಂಬರಿ, ನಂತರ ಸಾಸಿವೆ, ಆನಂತರ ಕಾಳುಮೆಣಸು, ನಂತರ ತಗೊಂಡಿರುವಂಥ ಜೀರಿಗೆ ಹಾಗೂ ಮೆಂತೆ, ಇವನ್ನೆಲ್ಲ ಒಟ್ಟಿಗೆ ಹಾಕಿ ಹುರಿಯುವ ಒಂದ್ಸರಿ. ಯಾಕಂದರೆ ಹುರಿದು ಸ್ವಲ್ಪ ಪದಾರ್ಥ ಇದು ಮಾಡೋದ್ರಿಂದ ಫ್ಲೇವರ್ ಭಾಳ ಒಳ್ಳೆಯದಾಗತ್ತೆ, ಅದಕ್ಕೋಸ್ಕರ. ಓಕೆ, ಮೊದಲನೇದಾಗಿ ಇದನ್ನೆಲ್ಲ ಹುರಿದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಡುವ. ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಹುರಿದಿರುವಂಥದ್ದನ್ನು ಎಲ್ಲ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಡುವ. ಓಕೆ, ನಂತರ ತಗೊಂಡಿರುವ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಡುವ. ಆನಂತರ ಹುಣಸೆ ಹುಳಿ ಆದ ನಂತರ ಅರಶಿನ ಹುಡಿ, ಆದ ನಂತರ ತೆಂಗಿನಕಾಯಿ ತುರಿ. ಒಂದು ಇಡೀ ತೆಂಗಿನಕಾಯಿ ಇದೆ, ಇಡೀ ತೆಂಗಿನಕಾಯಲ್ಲಿ ಫುಲ್ ಯೂಸ್ ಮಾಡ್ಕೊಳ್ಬೇಕು. ತೆಂಗಿನಕಾಯಿ ಹುರಿಯೋ ಅವಶ್ಯಕತೆ ಇಲ್ಲ. ನಂತರ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೀಟಾಗಿ ಒಂದ್ಸರಿ ಪೇಸ್ಟ್ ಮಾಡ್ಕೊಳ್ಳುವ ಇದನ್ನು. ಓಕೆ ಫ್ರೆಂಡ್ಸ್, ಒಂದು ಮಣ್ಣಿನ ಪಾತ್ರೆ ನಾವಿಲ್ಲಿ ಒಲೆ ಮೇಲೆ ಇಟ್ಟಿದ್ದೇವೆ. ನಂತರ ಅದಕ್ಕೆ ನಾವು ಎಲ್ಲ ಬಸಳೆಯನ್ನು ಮೊದಲನೇದಾಗಿ ಹಾಕೋಬೇಕು. ನಾವು ತಗೊಂಡಿರುವಂಥ ಎಲ್ಲ ಬಸಳೆಯನ್ನು ಇಲ್ಲಿ ಆ್ಯಡ್ ಮಾಡಿದ ನಂತರ ಟೊಮ್ಯಾಟೊ ಹಾಕೋಬೇಕು. ನಂತರ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. 1 ಚಮಚದಷ್ಟು ಉಪ್ಪನ್ನು ಹಾಕೊಂಡಿದ್ದೇವೆ ನಾವು. ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಬಾಯಿ ಮುಚ್ಚಳವನ್ನು ಹಾಕಿ ನೀಟಾಗಿ ಬೇಯಿಸ್ಕೊಡುವ ಇದನ್ನು. ಓಕೆ ಫ್ರೆಂಡ್ಸ್, ಇಲ್ಲಿ ಬಸಳೆ ಮತ್ತು ಟೊಮೆಟೊ ಹಾಕಿರುವಂಥದ್ದು ಬೆಂದಾಗಿದೆ. ಈಗ ನಾವು ಇದಕ್ಕೆ ಏಡಿಕಾಯಿಯನ್ನು ಹಾಕುವ. ಜಂಜಿಯನ್ನು ನಾವಿಲ್ಲಿ
ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಅಲ್ಲೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಇನ್ನೊಂದು ಸ್ವಲ್ಪ ಬೇಯಬೇಕು. ಇದು ಬೆಂದ ನಂತರ ನಾವು ಮಸಾಲೆ ಆ್ಯಡ್ ಮಾಡಲಿಕ್ಕಿದೆ. ಓಕೆ, ನಾವೀಗ ಮಸಾಲೆ ಆ್ಯಡ್ ಮಾಡುವ. ನಾವು ಏಡಿ ಹಾಕಿರೋಂಥದ್ದೆಲ್ಲ ಬೆಂದಾಗಿದೆ. ನಾವೀಗ ಇದಕ್ಕೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇಲ್ಲಿ ಆ್ಯಡ್ ಮಾಡುವಂಥದ್ದು. ಮಸಾಲೆಯನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಅಲ್ಲೇ ಆದಷ್ಟು ದಪ್ಪ ಇದ್ರೆ ಒಳ್ಳೆಯದೇ, ಜಾಸ್ತಿ ಚೆಳು ಬೇಕಾಗಿಲ್ಲ. ಇದು ಕನ್ಸಿಸ್ಟೆನ್ಸಿ ಆದಷ್ಟು ದಪ್ಪ ಇರಲಿ. ಉಪ್ಪು ಎಲ್ಲ ಕಡಿಮೆ ಇದ್ರೆ ಈಗ ಹಾಕೋಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ಸೂಪರಾಗಿ ಬಂದಿದೆ ನಮ್ಮ ಬಸಳೆ ಮತ್ತು ಏಡಿ ಹಾಕಿ ಮಾಡಿರುವಂಥ ಪದಾರ್ಥ. ನೀವು ನೋಡ್ಬೋದು, ಫಸ್ಟ್ ಕ್ಲಾಸ್ ಆಗಿದೆ. ಇದೇ ರೀತಿ ಒಂದು ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡಿ ನೀವು ಕೂಡ ರೆಡಿ ಮಾಡಿ. ಪದಾರ್ಥ ಸೂಪರ್ ಆಗತ್ತೆ. ವಾವ್, ಯಮ್ಮಿ, ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಇದೇ ರೀತಿ ಒಂದು ಪ್ರೊಸೆಸನ್ನು ಮಾಡಿ ನೀವು ಕೂಡ ಇದೇ ರೀತಿ ಒಂದು ಪದಾರ್ಥವನ್ನು ಮಾಡಿ ಭಾಳ ಟೇಸ್ಟಿ ಆಗುತ್ತೆ. ಬಸಳೆ ಮತ್ತು ಏಡಿಕಾಯಿ ಹಾಕಿ ಮಾಡಿರುವಂಥ ಒಂದು ಪದಾರ್ಥ ಇದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಬದಿಯಲ್ಲಿ ಕೊಟ್ಟಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ನಮ್ಮ ಚಾನಲಿಂದ ಇನ್ನು ಮುಂದೆ ಕೂಡ ಬರುತ್ತವೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸುವಂಥ ಹೊತ್ತು. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.